ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ನೇತೃತ್ವದಲ್ಲಿ ಪಾಲಿಮಾರು ಗ್ರಾಮದ ಅಡ್ಡೆ ಜಂಕ್ಷನ್ನಿಂದ ಪಾಲಿಮಾರು ಪೇಟೆಯವರೆಗೆ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ಪ್ರಯುಕ್ತ ಜನತೆಯೆಡೆಗೆ ಕಾಂಗ್ರೆಸ್ನ ಬೃಹತ್ ಪಾದಯಾತ್ರೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾದ ಕೆಪಿಸಿಸಿ ವಕ್ತಾರ ಸುಧೀರ್ ಕುಮಾರ್ ಮರಳಿ ಮಾತನಾಡಿ, ಸ್ವಾತಂತ್ರ್ಯ ಆಂದೋಲನದ ಪರಿವೇ ಇಲ್ಲದ ಬಿಜೆಪಿ ಇಂದು ಸಾಮಾಜಿಕ ಜಾಲತಾಣವನ್ನು ಮನಸೋಇಚ್ಛೆ ಬೆಳೆಸಿಕೊಂಡು ಈ ದೇಶದ ಉನ್ನತ ನಾಯಕರಾದ ನೆಹರು, ಗಾಂಧೀಜಿ ಹಾಗೂ ಇಂದಿರಾ ಗಾಂಧಿ ಅವರ ಹೆಸರಿಗೆ ಮಸಿ ಬಳಿಯುವ ಕಾಯಕವನ್ನು ಗೈಯುತ್ತಿದೆ. ಕಾಂಗ್ರೆಸ್ನ ಗುರಿಯೂ ಅರಿವು ಆ ಪಕ್ಷಕ್ಕಿಲ್ಲ. ಜನಾಭಿಪ್ರಾಯ ಕ್ರೋಢೀಕರಣ ಜನಾಂದೋಲನವೇ ಕಾಂಗ್ರೆಸ್ ಗುರಿಯಾಗಿದೆ. ಹಾಗಾಗಿ ವರ್ಷದಿಂದೀಚೆಗೆ ನಡೆಯುತ್ತಿರುವ ರೈತ ವಿರೋಧಿ ಕಾಯ್ದೆಯನ್ನು ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಹಿಂಪಡೆದಿದ್ದಾರೆ ಎಂದು ಹೇಳಿದರು. ಕಾಲೇಜು ಇರ್ತಿರ್ಲಿಲ್ಲ, ಅವರದ್ದೇ ಪುತ್ತೂರಿನ ವಿವೇಕಾನಂದ ಸಂಸ್ಥೆಯೂ ಇರ್ತಿರ್ಲಿಲ್ಲ, ಸರ್ಕಾರಿ ಗೌರ್ಮೆಂಟ್ ಕಾಲೇಜು ಇರ್ತಿರ್ಲಿಲ್ಲ, ಮಂಗಳೂರು ಯೂನಿವರ್ಸಿಟಿಯೂ ಇರ್ತಿರ್ಲಿಲ್ಲ. ಕಾರಣ ಅವರಿಗೆ ಈ ದೇಶ ಸಮಾಜ ಆಗುವ ಅವಶ್ಯಕತೆ, ಬೇಡಿಕೆ ಬಿಜೆಪಿ ಅವರಿಗೆ, RSS ನವರಿಗೆ ಇರಲಿಲ್ಲ. ಸ್ನೇಹಿತರೆ, ತುಂಬಾ ಸಂದರ್ಭದಲ್ಲಿ ನಾವು ಮಾತಾಡ್ತಿರುವ ಸಂದರ್ಭದಲ್ಲಿ ನಾಗೇಶ್ ವಿದ್ಯಾವರ ಅವರ ಆ ಸಿಟ್ಟನ್ನು ಬಂದು ಸಿದ್ದರಾಮಯ್ಯ ಮೇಲೆ ತಿಳಿಸ್ತಾರೆ. ನಾಳೆ ಕಾಪು ಬಂದು ವಿನಯ್ ಕುಮಾರ್ ಸೊರಕೆ ವಿರುದ್ಧ ಅವನ್ಯಾರು ಕುಯಿಲಾಡಿ ಸುರೇಶ್ ನಾಯಕ್ ಜೊತೆ ಸೇರ್ಕೊಂಡು ವಿನಯ್ ಕುಮಾರ್ ಸೊರಕೆ ಅವರ ವಿರುದ್ಧನೂ ಮಾತಾಡ್ತಾರೆ. ಕಾರಣ ಅವರಿಗೆ ಸಿಟ್ಟಿರೋದು ನರೇಂದ್ರ ಮೋದಿ ಮೇಲೆ. ಈಕೆ ಕೃಷಿ ಸಚಿವೆ, ಕೃಷಿಯ 3 ಸಂಬಂಧಪಟ್ಟ ಕಾಯ್ದೆಗಳನ್ನ ವಾಪಸ್ ಪಡೆಯುವಾಗ ಕೃಷಿ ಸಚಿವರಿಗೆ ಮಾಹಿತಿಯೇ ಇಲ್ಲ. ಇದು ಆಕೆಗೆ ಇರುವ ಸಿಟ್ಟು. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಳಿನ್ ಕುಮಾರ್ ಕಟೀಲ್ ಈಗ ಮಾನ್ಯ 5 ದಿವಸದಿಂದ ಮಾತೇ ಇಲ್ಲ. ಯಾಕೆ ಮಾತಿಲ್ಲ ಅಂತಂದ್ರೆ ಅವರಿಗೆ ಭಯ, ಅದು ಯಾವುದೋ ಬಿಟ್ಟು ಕಾಯಿನಂತೆ. ನಮಗೆ